ಪ್ರೀತಿಯ ಬಾಂಧವರೇ, ಇದು ಮುಂಚೆ ನಾವು ಸ್ಕೂಲ್ ಹೋಗುವಾಗ ಒಂದು 30 ವರ್ಷ, ನನಗೆ 54 ವರ್ಷ ಆಯಿತು. ತುಂಬ ಮುಂಚೆ ಸ್ಕೂಲ್ ಹೋಗೋದು ಬಡವರ ಬಾಂಧ ಅಂತ ಬೋಟಿ ಅಂತ. ಬೋಟಿನ ಆಡನೆ ಬೋಟಿ ಅಲ್ಲ, ಇದು ವೆಜ್ ಬೋಟಿ. ಮುಂಚೆ ಎಲ್ಲ ಎಣ್ಣೆ ಕಾಯಿಸುವಾಗ ಉಮಿಯಲ್ಲೆಲ್ಲ ಮಾಡ್ತಿದ್ದರು. ಈಗ ಸ್ಪೆಷಲ್ ಆಗಿ ಕರೆಂಟಲ್ಲಿ ಮಾಡ್ತಿದ್ದರು. ಆಗ ಒಂದೇ 5 ಪೈಸೆ ಅಂತ ಇತ್ತು. ನಾನು ಶಾಲೆ ಹೋಗುವಾಗ ಶಾಲೆ ಮಕ್ಕಳು ಈಗ ಬಿರಿಯಾನಿ ಇಟ್ಕೊಂಡು ನಾವು ಇದು ಬೋಟ್ ತಿಂತಿದ್ದೆ. ಈ ಬೋಟಿ ಈಗ ತಿನ್ನೋದು ಬೋಟಿ. ಈ ಬೋಟಿಗೆ ಎಷ್ಟು ವ್ಯಾಲ. ಈಗ ಈ ಬೋಟಿ ಏನಾಗಿದೆ, ಈಗ ಕಮರ್ಷಿಯಲ್ ಆಗಿದೆ. ಚಿಕ್ಕ ಮುಂಚೆ ಉದ್ದ ಇತ್ತು ಬೋಟಿ, ಈಗ ಚಿಕ್ಕ ಜಾಗ ಕಮರ್ಷಿಯಲ್ ಆಗಿದೆ. ಹೇಗೆ ಜನ ಇದು ಚೇಂಜ್. ಈಗಿನ ಈ ಬೋಟ್ ತಿನ್ನಲ್ಲ, ಯಾರು ತಿನ್ನೋದಿಲ್ಲ. ಈ ಬೋಟಿ ಅಂದರೆ ಮುಂಚಿನ ಬೋಟಿ, ಈಗ ಬೋಟಿ ಈಗ ಬಾದಾಮು ಅಜ ತಿನ್ನೋರು ಮತ್ತು ಪುನಃ ಪಿಜ್ಜಾ ಬರ್ಗರ್ ತಿನ್ನೋದು. ನಾನು ಮಾತ್ರ ಈಗ 54 ವರ್ಷದಿಂದ ಬೋಟ್ ತಿಂತಿದ್ದೇನೆ. ತಿನ್ನುವುದು ನಲಿಯುವುದು, ತಿನ್ನುವುದ ಇದು ಮುಂಚಿನ ಜನರು. ನಾವು ಶಾಲೆ ಮಕ್ಕಳು ಹೋಗುವಾಗ ಪ್ರಕೃತಿ ಶಾಲೆ ಹೋಗುವಾಗ ಈ ಬೋಟಿ 5 ವಯಸ್ಸು. ಈಗಿನ LKG ಮಕ್ಕಳು ತಿನ್ಲಿಕ್ಕಿಲ್ವಾ? ಇಲ್ಲ, ಪಿಜ್ಜಾ ನಮ್ಮ ಪ್ರೀತಿಯ ಜನರ ಬಡತನದ ಬೋಟಿ ಅಂದರೆ ಇದು ಬಾದಾಮ್ ಬೋಟಿ. ಆಗಿನ ಬಾದಾಮ್, ಈಗಿನ ಬಾದಾಮ್ ಬೇರೆ. ಈಗ ಪಿಜ್ಜಾ ಹಾಗೆ ನಮಗೆ. ಹಾಗೆ ನನಗೆ ಈಗ ಸಹ ತಿನ್ನೋದು ಭಾರಿ ಇಷ್ಟ. ಯಾವ ಶಾಲೆಗೆ ಹೋಗುವ ತಿಂತಿದ್ದು? ನಾವು ತಗೊಂಡು ಒಳಂಜಿ ಶಾಲೆಗೆ ಹೋಗುವಾಗ. ಈಗ ಸದೇ ತಿಂತಿದ್ದೀರಿ? ಅಲ್ಲ, ತಿಂದಿದ್ದು ಮನೆ ತಿಂತಿದ್ದು. ಮಕ್ಕಳಿಗೆ ಕೊಡ್ತೀರಾ? ಮಕ್ಕಳೇ ಇಲ್ಲ, ಮಕ್ಕಳ ನನ್ನ ಮದುವೆ ಆಗಲಿಲ್ಲ, ನಾನು ತಿನ್ನುವುದು ಅಷ್ಟೇ.